ಸರ್ವಧರ್ಮ ಸಮನ್ವಯದ ಸೌಹಾರ್ದತೆಯ ಸಂಚಾರ ಇಂದು ಕಾರ್ಕಳ ಜಾಮಿಯಾ ಮಸೀದಿಯಿಂದ ಕಾರ್ಕಳ ಬಸ್ ನಿಲ್ದಾಣದವರೆಗೆ ವಿವಿಧ ಧರ್ಮಗಳ ಧರ್ಮಗುರುಗಳ ಹಾಗೂ ಧಾರ್ಮಿಕ ನಾಯಕರ ಕೂಡುವಿಕೆಯಿಂದ ನಡೆಯಿತು. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘವು ಕರಾವಳಿ ಕರ್ನಾಟಕದಲ್ಲಿ ಕೋಮು ಸೌಹಾರ್ದವನ್ನು ಬಲಪಡಿಸುವ ಉದ್ದೇಶದಿಂದ ಹೃದಯಗಳನ್ನು ಬೆಸೆಯೋಣ ಎಂಬ ಧ್ಯೇಯವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾದ ಸೌಹಾರ್ದ ಸಂಚಾರದಲ್ಲಿ ಕಾರ್ಕಳ ಬಸ್ ಸ್ಟ್ಯಾಂಡ್ ವಠಾರದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಎಂಎಸ್ಎಂ ಅಬ್ದುಲ್ ರಶೀದ್ ಝೈನಿ ಕಾಮಿಲ್ ಸಕಾಫಿಯವರು, ನಡಿಗೆ ಹೃದಯದ ಸಂಚಲನ ಉತ್ತಮಗೊಳಿಸಿದರೆ ಸೌಹಾರ್ದ ನಡಿಗೆ ಮನುಷ್ಯನ ಮನಸ್ಸುಗಳ ಸೌಹಾರ್ದತೆಯನ್ನು ಅಮರಗೊಳಿಸುತ್ತದೆ ಎಂದರು. ಮೂಡುಬಿದ್ರೆ ಜೈನ ಮಠದ ಧರ್ಮಗುರುಗಳಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳು ಮಾತನಾಡಿ, ತಮ್ಮ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸುವ ಜೊತೆಗೆ ಇತರ ಧರ್ಮಗಳನ್ನು ಗೌರವಿಸಬೇಕು ಎಂದರು. ಅಲ್ಲಿ ಸೋಲ್ತದೆ ಅಂತ ಜ್ಞಾನಗಳು ನಮಗೆ ಬೇಕಾಗಿಲ್ಲ. ಪ್ರಾಯಶಃ ನಮ್ಮ ಮಠಕ್ಕೆ ಕವಿ ಹೃದಯದ ನಿಸಾರ್ ಅಹಮದ್ ರವರು ಬಂದಿದ್ರು, ಡಾಕ್ಟರ್ ಎಜಾಸುದ್ದೀನ್ ರವರು ಬಂದಿದ್ರು, ಅದೇ ರೀತಿಯಾಗಿ ಕನ್ನಡದ ಕಬೀರ ಇಬ್ರಾಹಿಂ ಸುತಾರರವರು ನಾವು ಕರೆದಾಗೆಲ್ಲ ಬಂದಿದ್ರು. ನಮ್ಮ ಇತಿಹಾಸ ಪ್ರಸಿದ್ಧ ಕಾರ್ಕಳ ಅತ್ತೂರು ರೆವರೆಂಡ್ ಫಾದರ್ ಆಲ್ವಿನ್ ಡಿಸೋಜಾ ಮಾತನಾಡಿ, ನಮ್ಮ ನಾಡಿನಲ್ಲಿ ಸ್ವರ್ಗ ರಾಜ್ಯ ಕಟ್ಟೋದು ನಮ್ಮ ಧರ್ಮ. ಮನುಷ್ಯನನ್ನು ಪ್ರೀತಿಸಿ ಗೌರವಿಸುವುದೇ ನಿಜವಾದ ಧರ್ಮ. ಮನುಷ್ಯರೆಲ್ಲರೂ ಒಂದಾಗಿ ಶಾಂತಿ ಸೌಹಾರ್ದತೆ ಪರಧರ್ಮ ಸಹಿಷ್ಣುತೆಯಿಂದ ಬೇರೆ ಧರ್ಮಗಳನ್ನು ಗೌರವದಿಂದ ಬಾಳಿ ಬದುಕಿದಾಗ ರಾಷ್ಟ್ರೀಯ ಏಕತೆ ಸಾಧ್ಯ. ಮಾನವೀಯತೆ ಮನುಷ್ಯನ ಮೂಲ ಮಂತ್ರವಾಗಬೇಕು ಎಂದರು. ಒಟ್ಟು ಸೇರಿ ನಮ್ಮ ಭಾರತ ಪ್ರೀತಿಯ ಭಾರತವಾಗಿರಬೇಕು. ರಾಷ್ಟ್ರೀಯ ಏಕಾಗ್ರತೆಯನ್ನು ನಾವು ಎಲ್ಲರೂ ಮೆಚ್ಚುವಂತಬೇಕು. ಯಾವುದೇ ಷಡ್ಯಂತ್ರದಿಂದ, ಯಾವುದೇ ದುಷ್ಟ ಶಕ್ತಿಗಳಿಂದ, ಯಾವುದೇ ರೀತಿಯ ಕೆಟ್ಟ ವಿಷಯಗಳು ನಮ್ಮ ಯುವ ಜನತೆ ಮೇಲೆ ಬಿದ್ದುಕೊಂಡು ನಮ್ಮ ಯುವ ಜನತೆ, ನಮ್ಮ ಸಮಾಜ ಇವತ್ತು ಹಾಳು ಮಾಡುವಂತಹ ಎಷ್ಟೋ ಕೆಟ್ಟ. ವೆಂಕಟರಮಣ ದೇವಳದ ಆಡಳಿತ ಮುಕ್ತೇಸರ ಉಲ್ಲಾಸ್ ಶಣೈ, ಕರ್ನಾಟಕ ಎಸ್ವೈಎಸ್ ಉಪಾಧ್ಯಕ್ಷರಾದ ಅಸಯ್ಯದ್ ಇಲ್ಯಾಸ್ ತಂಗಳ್ ಕೊಡಗು, ಸೌಹಾರ್ದ ಸಂಚಾರ ಕರ್ನಾಟಕ ಸ್ವಾಗತ ಸಮಿತಿ ಅಧ್ಯಕ್ಷ ಅಸಯ್ಯದ್ ಮೊಹಮ್ಮದ್ ಶಾಫಿ, ನೈಮಿ ತಂಗಳ್ ಹಾಸನ, ಎಸ್ವೈಎಸ್ ರಾಜ್ಯಾಧ್ಯಕ್ಷ ಬಶೀರ್ ಸಯ್ಯದಿ ಅಪ್ಯಾಳಿ ಬೆಂಗಳೂರು ಉಪಸ್ಥಿತರಿದ್ದರು. ಖಲೀಲ್ ವಿ4 ನ್ಯೂಸ್ ಕಾರ್ಕಳ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.